ಬ್ರಹ್ಮಾವರ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಮಗ್ರ ಜೀರ್ಣೋದ್ಧಾರದ ಅಂಗವಾಗಿ ಮಾಡಲಾದ ದೇವಪ್ರಶ್ನೆಯಲ್ಲಿ ಕಂಡುಬಂದಂತೆ ಪೂಜೆ ಆಚರಣೆ ಉತ್ಸವಗಳು ಹಲವಾರು ಪ್ರಾಚೀನ ಪರಂಪರೆಯನ್ನ ಆಚರಿಸದೆ ವಿರುದ್ಧ ಆಚರಣೆಯಿಂದ ದೋಷ ಕಂಡುಬಂದ ಹಿನ್ನೆಲೆಯಲ್ಲಿ ಈ ವರ್ಷ ಜಾತ್ರೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಲಾಗಿದೆ. ಗ್ರಾಮಗಳ ಒಡೆಯ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಿಸಿದ ಇಲ್ಲಿನ ಯಜಮಾನ ವಾರಂಬಳ್ಳಿ ಮನೆತನದವರು, ಪರಂಪರೆಯ ಆಡಳಿತಗಾರರು, ಅವರ ಶಿಷ್ಯವರ್ಗ, ಯುದ್ಧಕಲೆ ನಿಪುಣರು ಮತ್ತು ರಕ್ಷಣೆಗೆ ಕೇರಳದ ಮೂಲದ ನಾಯರಿ ಸಮಾಜ ಬಂಧುಗಳು ಅವರ ಬೆಂಗಾವಲಿನಲ್ಲಿ ದೇವಸ್ಥಾನಕ್ಕೆ ಬರಮಾಡಿಕೊಂಡು ಬಳಿಕ ರಥೋತ್ಸವ ನಡೆಯುವ ಸಂಪ್ರದಾಯ ಈ ವರ್ಷದಿಂದ ಆರಂಭಿಸಲಾಗಿದೆ. ಕರ್ನಾಟಕಕ್ಕೆ ವಲಸೆ ಬಂದಂತ ಒಂದು ಕ್ಷತ್ರಿಯ ಸಮುದಾಯದವರು ನಮಗೆ ಗುರು ಸ್ಥಾನದಲ್ಲಿ ವಾರಂಬಳ್ಳಿಯವರು ಇದ್ದಾರೆ. ನಿನ್ನೆ ದಿವಸ ವಾರಂಬಳ್ಳಿಯ ಈ ಮಹಾಲಿಂಗೇಶ್ವರ ದೇವಸ್ಥಾನದ ನಮ್ಮ ರಥೋತ್ಸವದಲ್ಲಿ ನಾವು ಎಲ್ಲಾ ನಾಯರಿ ಜನಾಂಗದವರು ಸೇರಿಕೊಂಡು ನಮ್ಮ ಯಜಮಾನರು ಅರಸರು ಆಗಿರುವಂತಹ ಪದ್ಮನಾಭ ವಾರಂಬಳ್ಳಿಯವರನ್ನು ಗೌರವದಿಂದ ಮಾಲಾರ್ಪಣೆ ಮಾಡಿ ಕರ್ಕೊಂಡು ಬರುವಂತ ಸುಯೋಗ ನಮ್ಗೆ ಸಿಕ್ಕಿತ್ತು. ಹಿಂದಿನವರೆಲ್ಲ ಆ ಸಂಪ್ರದಾಯವನ್ನು ಉಳಿಸ್ಕೊಂಡು ಬಂದಿದ್ರು. ಮಧ್ಯದಿಂದ ನಮ್ಗೇನೋ ಕೆಲವು ಒಂದು ಅಡೆತಡೆಗಳಿಂದಲೋ ಅಥವಾ ಯಾವುದೋ ಒಂದು ಉದ್ದೇಶದಿಂದ ಅದು ಕಂಟಿನ್ಯೂ ಆಗ್ಲಿಲ್ಲ. ಆದ್ರೆ ಅದನ್ನು ನಾವು ಸಮತ್ವವಾಗಿ ನಮ್ಮ ಸಮುದಾಯದವರು ಎಲ್ಲರೂ ಸೇರಿ ಮುಂದಿನ ಆ ಪ್ರಶ್ನಾಚಿಂತನ ಮೂಲಕ ಬಂದ ವಿಷಯದ